ಸಿಬಿಎಸ್ಇ ಬೋರ್ಡ್ ಹಾಗೂ ಬೆಳಗಾವಿಯ ಬಿಬಿ ಹಂಜಿ ಇಂಟರ್ ನ್ಯಾಷನಲ್ ಸ್ಕೂಲ್ ಆಯೋಜನೆ ಮಾಡಿದಂತಹ ಸೌತ್ ಝೋನ್ ಸ್ಕೇಟಿಂಗ್ ಚಾಂಪಿಯನ್ಶಿಪ್ನಲ್ಲಿ ಮಂಗಳೂರಿನ ಅರ್ನಾ ರಾಜೇಶ್ 2 ಚಿನ್ನದ ಪದಕವನ್ನು ಪಡೆದುಕೊಂಡಿದ್ದಾರೆ. ಬೆಳಗಾವಿಯ ಶಿವಗಂಗಾ ಸ್ಕೇಟಿಂಗ್ ರಿಂಕ್ನಲ್ಲಿ ನಡೆದಂತಹ ಸ್ಕೇಟಿಂಗ್ನಲ್ಲಿ ಮಂಗಳೂರಿನ ಬಿಜೆ ಲೂಟ್ಸ್ ಸೆಂಟ್ರಲ್ ಸ್ಕೂಲ್ 2ನೇ ತರಗತಿಯ ವಿದ್ಯಾರ್ಥಿ ಅರ್ನಾ ರಾಜೇಶ್ 500 ಮೀಟರ್ ಹಾಗೂ 1000 ಮೀಟರ್ ರಿಂಕ್ ರೇಸ್ನಲ್ಲಿ ತಲಾ 2 ಚಿನ್ನದ ಪದಕವನ್ನು ಪಡೆದು ಕೀರ್ತಿಯನ್ನು ತಂದಿದ್ದಾರೆ. 2 ಚಿನ್ನದ ಪದಕ ಪಡೆದ ಅರ್ನಾ ರಾಜೇಶ್ ಜನವರಿಯಲ್ಲೇ ಹರಿಯಾಣದಲ್ಲಿ ನಡೆಯಲಿರುವಂತಹ ರಾಷ್ಟ್ರ ಮಟ್ಟದ ಸ್ಕೇಟಿಂಗ್ ಚಾಂಪಿಯನ್ಶಿಪ್ನಲ್ಲಿ ಭಾಗವಹಿಸಲು ಆಯ್ಕೆಯಾಗಿದ್ದಾರೆ. ಮಂಗಳೂರಿನ ಕದ್ರಿ ಹಿಲ್ಸ್ ನಿವಾಸಿ ಡಾಕ್ಟರ್ ರಾಜೇಶ್ ಹುಕ್ಕೇರಿ ಹಾಗೂ ಅನಿತಾ ರಾಜೇಶ್ ದಂಪತಿಯ ಪುತ್ರಿಯಾಗಿರುವಂತಹ ಅರ್ನಾ ಕದ್ರಿ ರೂಲರ್ಸ್ ಸ್ಕೇಟಿಂಗ್ ಕ್ಲಬ್ನ ಸದಸ್ಯೆಯಾಗಿದ್ದಾರೆ.